ನವಮಿ ಸಂಭ್ರಮ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆಭರಣ, ಸಹ ಪ್ರಾಯೋಜಕರು ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಕುಚ್ಚಲಕ್ಕಿ, ಚೇಳೂರ್ ವರಾಹರೂಪ ಫಾರ್ಮ್, ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್, ಶಾಲಿಮಾರ್ ಗೋಲ್ಡ್ ಟೀ, ಕರ್ನಾಟಕದ ಅತ್ಯಂತ ರುಚಿಕರ ಚಹಾ, ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ, ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು ಉಡುಪಿಯ ಎಲ್ಲ ಶಾಪ್ಗಳಲ್ಲಿ ಹಿಂದೆ ಕೇಳಿ ಪಡೆಯಿರಿ ನಾನಾ ಮಸಾಲ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ, ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಕೊಲ್ಲೆಪ್ಪೆ ಯೋಗ ಭಾಗ್ಯನು ತೂ ಪೀಪರ್ಲಂಜಿ ಎಂಕೈರೆ ಕ್ಷೇತ್ರನು ಒದಗಾದ ಕೊಲ್ಲೆಪ್ಪೆ ಯೋಗ ಭಾಗ್ಯನು ಸುರ್ಕುದ ಚಿತ್ರ ವಿಚಿತ್ರ ಸುರಿರಿನ ಮರ್ದಿನಿ ಮಲ್ತಿನ ದುರ್ಗಾ ಪರಮೇಶ್ವರಿ, ಸುರ್ಕುದ ಚಿತ್ರ ವಿಚಿತ್ರ ಸುರಿರಿನ ಮರ್ದಿನಿ ಮಲ್ತಿನ ದುರ್ಗಾ ಪರಮೇಶ್ವರಿ, ತೂ ಪೀಪರ್ಲಂಜಿ ಎಂಕೈರಿ ಕ್ಷೇತ್ರನು ಒದಗಾದ ಕೊಲ್ಲಪ್ಪೆ ಯೋಗ ಭಾಗ್ಯನು, ಒದಗಾದ ಕೊಲ್ಲಪ್ಪೆ ಯೋಗ ಭಾಗ್ಯನು. ಮಂಗಳೂರು ಚಿತ್ರಾಪುರದ ಶ್ರೀ ಚಿತ್ರಾಪುರ ಮಠದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 3ರವರೆಗೆ ನವರಾತ್ರಿ ಮಹೋತ್ಸವ ನಡೆಯುತ್ತಿದೆ. ಕೊಲ್ಲಪ್ಪೆ ಯೋಗ ಭಾಗ್ಯನು, ಒದಗಾದ ಕೊಲ್ಲಪ್ಪೆ ಯೋಗ ಭಾಗ್ಯನು. ಶ್ರೀದೇವಿಗೆ ದಿನಂಪ್ರತಿ ವಿವಿಧ ಅಲಂಕಾರದೊಂದಿಗೆ ಪೂಜೆಗೊಳ್ಳುವುದನ್ನು ನೋಡಬಹುದಾಗಿದೆ. ಗಂಧ ಪ್ರಸಾದದ ಕಮ್ಮೆನವರಿಯಡ ಈ ಮಣ್ಣಡ ಪೂಜೆ ಸೇವಿನಿ ನವರಾತ್ರಿಯ ಪರ್ವಕಾಲದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಭಕ್ತರಿಂದ ಭಜನೆಯು ನೆರವೇರುತ್ತಿದೆ. ಕಮ್ಮೆನವರಿಯಡ
పూజి సేవిని ఈరిగ ఈ ಕ್ಷೇತ್ರಡು ಗಂಧ ಪ್ರಸಾದದ ಕಮ್ಮೆನವರಿಯಡು ಈ ಮಣ್ಣಡು ಹೃದಯ ಪನ್ಪಿ ಗುಡಿತ ಈರ ನೆಲೆಯಾವಡು ಅಮ್ಮ ಹೃದಯ ಪನ್ಪಿ ಗುಡಿತ ಈರ ನೆಲೆಯಾವಡು ಪಾಪ ಕಳೆವಡು ಮಾತ ಎನ್ನ ಪರಮ ಮಂಗಳಿ ಈರೇರ್ದು ಪಾಪ ಕಳೆವಡು ಮಾತ ಎನ್ನ ಪರಮ ಮಂಗಳಿ ಈರೇರ್ದು ತೂಪಿ ಪೊಲೊಂಜಿ ಎಂಕ ಈರೆ ಕ್ಷೇತ್ರನು ಒದಗಾದು ಕೊಲ್ಲೆಪ್ಪೆ ಯೋಗ ಭಾಗ್ಯನು ಸುರ್ಕುದ ಚಿತ್ರ ವಿಚಿತ್ರ ಸುರಿದಿನ ಮರ್ದಿನಿ ಮಲ್ದಿನ ದುರ್ಗಾ ಪರಮೇಶ್ವರಿ ಸುರ್ಕುದ ಚಿತ್ರ. ಚಿತ್ರಾಪುರದಲ್ಲಿ ಜಲದುರ್ಗಿಯಾಗಿ ನೆಲೆ ನಿಂತ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಗೆ ನವರಾತ್ರಿಯ ಶುಭ ಗಳಿಗೆಯಲ್ಲಿ ಚಂಡಿಕಾ ಯಾಗ ನೆರವೇರಿತು. ಊರ ಪರವೂರ ಭಕ್ತರ ನಂಬಿಕೊಂಡು ಬಂದ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿಯಾಗಿದ್ದಾಳೆ. ಒದಗಾದ ಕೊಲ್ಲಪ್ಪೆ ಯೋಗ ಭಾಗ್ಯನು ಒದಗಾದ ಕೊಲ್ಲಪ್ಪೆ ಯೋಗ ಭಾಗ್ಯನು ಒದಗಾದ ಕೊಲ್ಲಪ್ಪೆ ಯೋಗ ಭಾಗ್ಯನು. ಜಯ ಜಯ ಹೇ महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते. जय दुर्गे जय दुर्गे जय 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 दुर्गे जय दुर्गे जय दुर्गे जय 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 दुर्गे जय जननी जगजननी रामरि देवी शुभकरणी जगजननी जगजननी रामरि देवी शुभकरणी जय दुर्गे जय दुर्गे जय 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 दुर्गे जय दुर्गे जय दुर्गे जय 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 दुर्गे जगजननी जगजननी रामरि देवी शुभकरणी जगजननी जगजननी रामरि देवी शुभकरणी. ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ದೀನನಾಗಿ ನಿನ್ನ ಧ್ಯಾನಿಸುತ್ತಿರಲು ದೀನನಾಗಿ ನಿನ್ನ ಧ್ಯಾನಿಸುತ್ತಿರಲು ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ನಿನ್ನ ಸ್ಮರಣೆ ಸಾಲದೆ. ಅಂಬುಜಾಕ್ಷಿ ನಿನ್ನ ಹೊಗಳಲು ನಾಲಿಗೆ ಸಾಲದೆ ಅಂಬುಜಾಕ್ಷಿ
ಹೊಗಳಲು ನಾಲಿಗೆ ಸಾಲದೆ ಕರುಣದಿಯನ್ನ ಸಲಹು ಮಾತೆ ಕರುಣದಿಯನ್ನ ಸಲಹು ಮಾತೆ. ಚಿತ್ರಾಪುರ ಮಠದ ಏಕಮಾತ್ರ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಶ್ರೀ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ನವರಾತ್ರಿಯ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ಆಶ್ವಯುಜ ಮಾಸದ ಶುಕ್ಲಪಕ್ಷದ ಪಾಡ್ಯದಿಂದ ದಶಮಿಯವರೆಗೆ ವಿಶೇಷವಾಗಿ ರಮೆಯ ಉತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರಗಳು ತಿಳಿಸುವಂಥದ್ದು. ಆದ್ದರಿಂದ ನಮ್ಮ ಚಿತ್ರಾಪುರ ಕ್ಷೇತ್ರದಲ್ಲಿ ಜಲದುರ್ಗಿಯಾಗಿ ನೆಲೆ ನಿಂತಹ ತಾಯಿ ದುರ್ಗಾದೇವಿ 10 ದಿವಸಗಳ ಕಾಲ ಎಲ್ಲ ಭಕ್ತರಿಂದ ವಿಶೇಷವಾಗಿ ಆರಾಧನೆಗೊಂಡು ಬರ್ತಾ ಇರುವಂಥದ್ದು. ಇಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ 8 ಗಂಟೆಗೆ ಅಲಂಕಾರ ಪೂಜೆಯು ನಡೀತದೆ. ಮತ್ತು ಮಧ್ಯಾಹ್ನ ಮಹಾಪೂಜೆ ಹಾಗೆ ಅನ್ನದಾನ ಸೇವೆ ಅನ್ನುವಂಥದ್ದು ಪ್ರತಿಯೊಬ್ಬರೂ ಕೂಡ ವಿಶೇಷವಾಗಿ ಇಲ್ಲಿ ಆಚರಣೆಯನ್ನು ಮಾಡ್ತಾರೆ. ತದನಂತರ ಸಾಯಂಕಾಲ ಬೇರೆ ಬೇರೆ ಇಲ್ಲಿಯ ಭಜನಾ ಮಂದಿರಗಳಿಂದ ವಿಶೇಷವಾಗಿ ಭಜನಾ ಸೇವೆ ಹಾಗೆ ರಂಗಪೂಜೆಯ ಸೇವೆ ಹಾಗೆ ಹೂವಿನ ಪೂಜೆಯ ಸೇವೆ ಹೀಗೆ ವಿಶೇಷವಾಗಿ ನಡೆದುಕೊಂಡು ಬರ್ತಾ ಇದೆ. ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಂತಹ ಕಲಾವಿದರು ವಿಶೇಷವಾಗಿ ಸಾಂಸ್ಕೃತಿಕ ಸೇವೆಯನ್ನು ಕೂಡ ತಾಯಿಗೆ ಅರ್ಪಣೆಯನ್ನು ಮಾಡ್ತಾರೆ. ವಿಶೇಷವಾಗಿ ತಾಯಿ ಸಮುದ್ರಕ್ಕೆ ಅಭಿಮುಖವಾಗಿ ನೆಲೆ ನಿಂತಿರುವಂಥದ್ದು. ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಕ್ಷೇತ್ರದಲ್ಲಿ ಸಮಸ್ತ ಭಕ್ತರು ಕೂಡ ಈ ಉತ್ಸವದಲ್ಲಿ ಪಾಲ್ಗೊಂಡು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಅಪೇಕ್ಷೆಯನ್ನು ಪಡ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುದಿನ ನೆನೆವಂತೆ ವರ ಕೊಡುತ್ತಾಯೇ ಅನುದಿನ ನೆನೆವಂತೆ ವರ ಕೊಡುತ್ತಾಯೇ ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ. ಅಖಿಲ ಜಗವ ಪೊರೆವ ಸರ್ವರಕ್ಷಕಿಯೇ ದುಗುಡವ ಕಳೆದು ಶುಭವನು ಈಯೇ ಅಖಿಲ ಜಗವ ಪೊರೆವ ಸರ್ವರಕ್ಷಕಿಯೇ ದುಗುಡವ ಕಳೆದು ಶುಭವನು ಈಯೇ ಚರಣ ಕೆರಗಿ ನಾ ಬೇಡುವೆ ನೀ ಕಾಯೆ ಚರಣ. ಚಿತ್ರಾಪುರ ಕ್ಷೇತ್ರ ಅನ್ನುವಂಥದ್ದು ಹೇಗೆ ಸಪ್ತದುರ್ಗೆಯರನ್ನು ನಾವು ಕರಾವಳಿಯಲ್ಲಿ ಕರಿತೇವೆ, ಅದರಲ್ಲಿ ಒಂದು ಸಪ್ತದುರ್ಗೆಯರಲ್ಲಿ ಮೊದಲನೆಯದ್ದು ಚಿತ್ರಾಪುರ ದುರ್ಗೆ. ಅದರಿಂದ ಅಂತಹ ವಿಶೇಷವಾದಂತಹ ಸನ್ನಿಧಾನಯುಕ್ತವಾದಂಥದ್ದು. ಇಲ್ಲಿ ಅಸುರರನ್ನು ಸಂಹಾರ ಮಾಡಿ ತಾಯಿ ಲಿಂಗರೂಪಿಯಾಗಿ ಉದ್ಭವಿಸಿ ಇಲ್ಲಿ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇರುವಂಥದ್ದು. ವಿಜಯಧ್ವಜ ತೀರ್ಥರು ಅಂತ ಬೇಜಾವರ ಮಠದ 5ನೆಯ ಯತಿಗಳು ಅವರಿಗೆ ಸ್ವಪ್ನದಲ್ಲಿ ತಾನು ಇಂತಹ ಸ್ಥಳದಲ್ಲಿ ನೆಲೆ ನಿಂತಿದ್ದೇನೆ ಅಂತ ಹೇಳಿ ಗೋಚರಿಸಿಕೊಂಡು ಅವರ ಮುಖಾಂತರ ಈ ಒಂದು ಕ್ಷೇತ್ರ ಅನ್ನುವಂಥದ್ದು ಆಗಿನ ಕಾಲದ ವಿಜಯನಗರದ ಸಾಮಂತ ಅರಸರು ಮಂಗಳೂರಿನ ಸಾಮಂತರ ಅರಸರ ಮುಖಾಂತರ ದೇವಾಲಯ ನಿರ್ಮಾಣಗೊಂಡು ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಇರುವಂಥದ್ದು. ಅಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಎಲ್ಲ ಭಕ್ತರು ಕೂಡ ಬಂದು ವಿಶೇಷವಾಗಿ ಮೊಗವೀರ ಸಮುದಾಯದವರು ಸಂಪತ್ತನ್ನು ಪಡಿಬೇಕು ಅಂತ ಹೇಳಿದ್ರೆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆ ಮಠದ ಗುರುಗಳ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ವಿಶೇಷವಾಗಿ ಅವರು ಪ್ರಾರಂಭ ಮಾಡಿದಾಗ ಅವರಿಗೆ ವಿಶೇಷವಾದಂತಹ ಮತ್ಸ್ಯ ಸಂಪತ್ತು ಸಿಕ್ಕಿರುವಂಥದ್ದು ನಮಗೆಲ್ಲ ಗೋಚರ ಇದೆ. ಅವರು ವಿಶೇಷವಾಗಿ ಇಲ್ಲಿ ಆ ದೇವಿಗೆ ನಡೆದುಕೊಳ್ತಾರೆ. ಹಾಗೆ ಎಲ್ಲ ಸಮಾಜದವರು ಕೂಡ ವಿಶೇಷವಾಗಿ ತಾಯಿಯ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನವಮಿಯ ದಿವಸ ತಾಯಿಗೆ ಸಾರ್ವಜನಿಕ ಮಹಾಚಂಡಿಕಾಯಾಗ ನಡೆಯಲಿದೆ. ಹಾಗೆ ದಶಮಿಯಂದು ಅಕ್ಷರಾಭ್ಯಾಸ ಮತ್ತು ನವಮಿಯ ಅಷ್ಟಮಿ ನವಮಿ 2 ದಿವಸದಲ್ಲೂ ಕೂಡ ಆಯುಧ ಪೂಜೆ ಇದೆಲ್ಲವೂ ಕೂಡ ಕ್ಷೇತ್ರದಲ್ಲಿ ನಡೀತದೆ. ಎಲ್ಲ ಭಕ್ತರು ಕೂಡ ಬರಬೇಕು. ದುರ್ಗೆ
ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ. ನವರಾತ್ರಿಯಂದು ದಿನಂಪ್ರತಿ ಶ್ರೀ ಕ್ಷೇತ್ರದಲ್ಲಿ ಅನ್ನದಾನವಿದ್ದು ಶ್ರೀದೇವಿಯ ಪ್ರಸಾದವಾದ ಅನ್ನಪ್ರಸಾದವನ್ನು ಸ್ವೀಕರಿಸಿದ ಭಕ್ತರು ಶ್ರೀದೇವಿಗೆ ವಿಶೇಷ ಅಲಂಕಾರದೊಂದಿಗೆ ವಿವಿಧ ಪೂಜೆಗಳನ್ನು ಭಕ್ತರು ನೆರವೇರಿಸಿದರು. ನಂಬಿ ಬಂದ ಭಕ್ತರ ಕಾಮಧೇನು ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ. ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ. ದೀನನಾಗಿ ನಿನ್ನ ಧ್ಯಾನಿಸುತ್ತಿರಲು ದೀನನಾಗಿ ನಿನ್ನ ಧ್ಯಾನಿಸುತ್ತಿರಲು ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ. ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ. ನಿನ್ನ ಸ್ಮರಣೆ ಸಾಲದೆ ನಿನ್ನ ಸ್ಮರಣೆ ಸಾಲದೆ. ಸ್ಮರಣೆ ಸಾಲದೆ ಸಾಲದೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ನವಮಿ ಸಂಭ್ರಮ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸಹ ಪ್ರಾಯೋಜಕರು ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಕುಚ್ಚಲಕ್ಕಿ. ಚೇಳೂರ್ ವರಾಹರೂಪ ಫಾರ್ಮ್. ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್. ಶಾಲಿಮಾರ್ ಗೋಲ್ಡ್ ಟೀ ಕರ್ನಾಟಕದ ಅತ್ಯಂತ ರುಚಿಕರ ಚಹಾ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ. ಎಸ್ಸಿಡಿಸಿಸಿ ಬ್ಯಾಂಕ್ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ಬೈಲ್ ಮಂಗಳೂರು. ಉಡುಪಿಯ ಎಲ್ಲ ಶಾಪ್ಗಳಲ್ಲಿ ಇಂದೇ ಕೇಳಿ ಪಡೆಯಿರಿ ನಾನಾ ಮಸಾಲ.